ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕೀರ್ತನೆಯೊಂದಿಗೆ ಪ್ರಾರ್ಥನೆಯ ಈ ಸ್ವಾರ್ಥೆಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ನಾವು ಧ್ಯಾನಿಸಲಿರುವ ಕೀರ್ತನೆಗಳು 134ರಿಂದ. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಕರುಣೆ, ನಿಮ್ಮ ಕೃಪೆ, ನಿಮ್ಮ ದಯೆ ನಮ್ಮ ಮೇಲೆ ಹಿಡಿದು ಬರಲಿ. ಇವತ್ತು ವಿಶೇಷವಾಗಿ ಕೀರ್ತನೆಗಳನ್ನು ಧ್ಯಾನಿಸುವಾಗ ನಮ್ಮಲ್ಲಿರುವ ಯಾತನೆಗಳನ್ನು ಪ್ರಾರ್ಥನಾ ರೂಪದಲ್ಲಿ ನಿಮಗೆ ಸಮರ್ಪಿಸುತ್ತೇವೆ. ನಮಗೆ ಜಯವನ್ನು ಬಲವನ್ನು ಕರುಣಿಸಿ ಆಶೀರ್ವದಿಸಿರಿ. ಸ್ವರ್ಗೀಯ ಜ್ಞಾನವನ್ನು ಕರುಣಿಸಿರಿ. ಪವಿತ್ರಾತ್ಮರಿಂದ ನಮ್ಮನ್ನು ಭರಿಸಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಬೈಬಲ್ ತೆಗೆದುಕೊಳ್ಳೋಣ. ಕೀರ್ತನೆ 134. ಭಜಿಸಿರಿ ಪ್ರಭುವನ್ನು ಆತನ ಸಕಲ ಸೇವಕರೇ, ಆತನ ಮಂದಿರದಲ್ಲಿ ರಾತ್ರಿ ಕಾವಲಿರುವವರೇ. ಭಜಿಸಿರಿ ಪ್ರಭುವನ್ನು ಕರಗಳನ್ನೆತ್ತಿ, ಪವಿತ್ರಾಲಯದಲ್ಲಿ ಕೈಗಳನ್ನೆತ್ತಿ. ಹರಸಲಿ ಸಿಯೋನಿನಿಂದ ನಿಮ್ಮನ್ನು, ಭೂಮ್ಯಾಕಾಶಗಳ ಸೃಜಿಸಿದಾತನು. ನೋಡಿ, 3 ವಾಕ್ಯಗಳುಳ್ಳ ಈ ಕೀರ್ತನೆ, ಆದರೆ ಬಹಳ ಸುಂದರವಾಗಿ ಸುಮಧುರವಾಗಿ ನಮಗೆ ದೇವರನ್ನು ಯಾಕೆ ಸ್ತುತಿಸಬೇಕು ಎಂಬುದಾಗಿ ತಿಳಿಸಿಕೊಡುತ್ತೆ. ಭಜಿಸಿರಿ ಪ್ರಭುವನ್ನು ಆತನ ಸಕಲ ಸೇವಕರೇ, ಆತನ ಮಂದಿರದಲ್ಲಿ ರಾತ್ರಿ ಕಾವಲಿರುವವರೇ. ಭಜಿಸಿರಿ ಪ್ರಭುವನ್ನು ಕರಗಳನ್ನೆತ್ತಿ, ಪವಿತ್ರಾಲಯದಲ್ಲಿ ಕೈಗಳನ್ನೆತ್ತಿ. ನೋಡಿ, ದೇವರನ್ನು ಹೇಗೆ ಸ್ತುತಿಸಬೇಕು? ನಮ್ಮ ಕರಗಳನ್ನೆತ್ತಿ. ಕರಗಳನ್ನು ಎತ್ತುವ ಸಂಕೇತ ಅಂದರೆ ಸಮರ್ಪಣೆ ಅಥವಾ ಸರೆಂಡರ್ ಅಂತೀವಿ. ನನ್ನನ್ನೇ ನಾನು ಸಂಪೂರ್ಣವಾಗಿ, ನನ್ನಿಂದ ಅಸಾಧ್ಯ, ತಿಮ್ಮಿಂದ ಸಾಧ್ಯ. ಭಜಿಸಿರಿ ಪ್ರಭುವನ್ನು ಕರಗಳನ್ನೆತ್ತಿ ಸ್ತುತಿಸಿರಿ. ಮೋಶೆ ಸ್ತುತಿಸಿದಾಗ, ಪೌಲಶೀಲ ಸ್ತುತಿಸಿದಾಗ ಮತ್ತು ಜನರು ಪ್ರಾರ್ಥಿಸಿದಾಗ ಅದ್ಭುತಗಳನ್ನು ದೇವರು ಕರುಣಿಸಿದರು. ಅದಕ್ಕಾಗಿ ನೀವು ಧ್ಯಾನಕೂಟದಲ್ಲೆಲ್ಲ ನೋಡ್ತೀರಿ, ಕರಗಳನ್ನೆತ್ತಿ ಜನರು ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತಾರೆ. ಹರಸಲಿ ಸಿಯೋನಿನಿಂದ ನಿಮ್ಮನ್ನು, ಸ್ವರ್ಗದಿಂದ ನಿಮ್ಮನ್ನು ಹರಸಲಿ. ಭೂಮ್ಯಾಕಾಶಗಳ ಸೃಜಿಸಿದಾತನನು, ಭೂಮಿ ಆಕಾಶಗಳನ್ನು ಸೃಷ್ಟಿಸಿದಾತನನ್ನು ದೇವರು ನಿಮ್ಮನ್ನು ಹರಸಲಿ. ಯಾಕಂದರೆ ನಾವು ಹಗಲಿರುಳು ದೇವರನ್ನು ಭಜಿಸಬೇಕು, ಸ್ತುತಿಸಬೇಕು. ಕೀರ್ತನೆ 135 ಸರ್ವಶಕ್ತನ ಸ್ತುತಿಗಾನ ಹೇಗೆ ಮಾಡುವುದು, ಇದರಲ್ಲಿ ನಾವು ನೋಡೋಣ. ಸುಮಾರು 1ರಿಂದ 21 ತನಕ ಈ ವಾಕ್ಯಗಳಿವೆ. ಅಲ್ಲೇಲೂಯ, ಭಜಿಸಿರಿ ಪ್ರಭುವಿನ ಶ್ರೀನಾಮವನ್ನು, ಭಜಿಸಿರಿ ಪ್ರಭುವಿನ ದಾಸರೇ ಆತನನ್ನು. ಕೀರ್ತಿಸಿರಿ ಪ್ರಭುವನ್ನು ಆತನ ಮಂದಿರದಲ್ಲಿರುವವರೇ, ನಮ್ಮ ದೇವಾಲಯದ ಪ್ರಾಕಾರದಲ್ಲಿ ಸೇವಕರೇ. ಪ್ರಭು ಒಳ್ಳೆಯವನು, ಆತನಿಗೆ ಸ್ತುತಿ ಸ್ತೋತ್ರ. ಆತನ ನಾಮವನ್ನು ಸ್ತುತಿಸಿರಿ, ಅದು ಮನೋಹರ. ಆಯ್ದುಕೊಂಡನಾತ ಯಾಕೋಬ್ಯ ವಂಶವನು, ಸ್ವಕೀಯ ಜನರನ್ನಾಗಿ ಇಸ್ರಾಯೇಲರನು. ಗೊತ್ತೆನಗೆ ನಮ್ಮ ಪ್ರಭು ಘನವಂತನೆಂದು, ಸಕಲ ದೇವರುಗಳಿಗಿಂತಲೂ ಉನ್ನತನೆಂದು. ಮಾಡುವನು ಪ್ರಭು ತನಗಿಷ್ಟ ಬಂದುದನು, ಭೂಮ್ಯಾಕಾಶ ಸಮುದ್ರ ಸಾಗರದೊಳು. ಏಳ ಮಾಡುವನು ದಿಗಂತದೊಳು ಮೋಡವನು, ಹೊಳೆಯ ಮಾಡುವನು ಮಳೆಗೋಸ್ಕರ ಮಿಂಚನು. ಬೀಸ ಮಾಡುವನು ಉಗ್ರಾಣದಿಂದ ಗಾಳಿಯನು. ಕೊಂದನು ಚೊಚ್ಚಲುಗಳನ್ನು ಈಜಿಪ್ಟಿನಳು, ಮನುಷ್ಯರುಳು ಪಶು ಪ್ರಾಣಿಗಳು. ಓ ಈಜಿಪ್ಟೇ, ನಿನ್ನೊಳು ಮಾಡಿದನು ಅದ್ಭುತ ಪವಾಡಗಳನ್ನು. ಫರೋಹನ ಮೇಣ್ ಅವನ ಸೇವಕರ ವಿರುದ್ಧ ಗೈದನವುಗಳನ್ನು. ಕೆಡವಿ ಬಿಟ್ಟನಾತ ದೊಡ್ಡ ರಾಷ್ಟ್ರಗಳನ್ನು, ಕೊಂದು ಹಾಕಿದನಾತ ಬಲಿಷ್ಠ ರಾಜರನು. ನಿರ್ಮೂಲ ಮಾಡಿದನಾತ ಅಮೋರ್ಯರ ಸಿಯೋನ್ ರಾಜನನು. ಬಾಷಾನಿನ ಅರಸ ಓಗನನು, ಕಾನಾನಿನ ರಾಜ್ಯಗಳೆಲ್ಲವನು. ಕೊಟ್ಟನು ಅವರ ನಾಡನು ಇಸ್ರಾಯೇಲರಿಗೆ, ಅದು ಸ್ವಂತ ಸೊತ್ತಾಯಿತು ಆತನ ಪ್ರಜೆಗೆ. ನಿನ್ನ ನಾಮ ಪ್ರಭು ಶಾಶ್ವತ, ನಿನ್ನ ಸ್ಮರಣೆಯು ಅನವರತ. ದೊರಕಿಸುವನು ಪ್ರಭು ನ್ಯಾಯವನ್ನು ತನ್ನ ಪ್ರಜೆಗೆ,
ತೋರುವನು ಅನುಕಂಪವನು ತನ್ನ ಭಕ್ತಾದಿಗಳಿಗೆ. ರಾಷ್ಟ್ರಗಳ ವಿಗ್ರಹಗಳು ಬರೀ ಬೆಳ್ಳಿ ಬಂಗಾರ, ಅವುಗಳೆಲ್ಲ ಮಾನವನ ಕೈ ಕೆಲಸಗಳು ಮಾತ್ರ. ಬಾಯಿದ್ದರೂ ಅವು ಮಾತನಾಡುವುದಿಲ್ಲ, ಕಣ್ಣುಗಳಿದ್ದರೂ ಅವು ನೋಡುವುದಿಲ್ಲ, ಕಿವಿ ಇದ್ದರೂ ಅವು ಕೇಳುವುದಿಲ್ಲ, ಅವುಗಳ ಬಾಯಲ್ಲಿ ಉಸಿರೇ ಇಲ್ಲ. ಅವುಗಳಂತಾಗುವರು ಅವುಗಳನ್ನು ಮಾಡುವವರು, ಅವುಗಳಂತಾಗುವರು ಅವುಗಳನ್ನು ನಂಬುವವರು. ಇಸ್ರಾಯೇಲಿನ ಗೋತ್ರವೇ ಭಜಿಸು ಪ್ರಭುವನು, ಆರೋನನ ವಂಶವೇ ಭಜಿಸು ಆ ವಿಭುವನು. ಲೇವಿಯರ ಮನೆತನವೇ ಭಜಿಸು ಪ್ರಭುವನು, ಪ್ರಭುವಿನ ಭಕ್ತರೇ ಭಜಿಸಿ ಆ ವಿಭುವನು. ಜೆರುಸಲೇಮಿನಲ್ಲಿ ವಾಸಿಸುವ ಪ್ರಭು ಘನ ಹೊಂದಲಿ, ಆತನ ಕೀರ್ತಿ ಸಿಯೋನಿನಿಂದ ಹಬ್ಬಿ ಹರಡಲಿ. ಅಲ್ಲೇಲೂಯ. ನೋಡಿ, ಈ ಒಂದು ಕೀರ್ತನೆಯಲ್ಲಿ ಸುಮಾರು 1-21 ವಾಕ್ಯ ಅನೇಕ ವಿಷಯಗಳನ್ನು ನಾವು ಧ್ಯಾನಿಸುತ್ತೇವೆ. ದೇವರನ್ನು ನಾವು ಸ್ತುತಿಸುವಾಗ ದೇವರು ಮಾಡಿದ ಉಪಕಾರಗಳನ್ನು ನೆನೆಸಬೇಕು. ಅದಕ್ಕಾಗಿ ನೀವು ಇಲ್ಲಿ ನೋಡ್ತೀರಿ, ಫರೋಹ ಅರಸನ ಮುಂದೆ ದೇವರು ಮಾಡಿದ ಮಹತ್ ಕಾರ್ಯಗಳನ್ನು ಕೀರ್ತನಗಾರ ನೆನೆಯುತ್ತಾನೆ. ನಮ್ಮ ಜೀವನದಲ್ಲೂ ಚಿಕ್ಕಂದಿನಿಂದ ಇವತ್ತಿನ ತನಕ ದೇವರು ಮಾಡಿದ ಎಲ್ಲ ಉಪಕಾರಗಳು ಎಷ್ಟೋ ಇವೆ, ಅವುಗಳನ್ನು ಲೆಕ್ಕ ಮಾಡಲು ಅಸಾಧ್ಯ. ಅವುಗಳಿಗಾಗಿ ನಾವು ದೇವರ ಸಾನ್ನಿಧ್ಯಕ್ಕೆ ಬಂದಾಗ ದೇವರ ಪ್ರಸನ್ನತೆಯನ್ನು ಅನುಭವಿಸಬೇಕಾದರೆ ನಾವು ಅವುಗಳನ್ನು ನೆನೆಸಿಕೊಂಡು ದೇವರನ್ನು ಸ್ತುತಿಸ್ತಕ್ಕದ್ದು. ಭಜಿಸಿರಿ ಪ್ರಭುವನು, ಪ್ರಭುವಿನ ಶ್ರೀನಾಮವನ್ನು. ಅದಕ್ಕೆ ನಾವು ದೇವರ ನಾಮವನ್ನು ಭಜಿಸುತ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ನಮಗೆ ದೇವರ ನಾಮ ಪ್ರಕಟವಾಗಿದೆ, ಯೇಸು ನಾಮ. ಅದಕ್ಕೆ ನಾವು ಹಾಡ್ತೀವಿ, ಶ್ರೀ ಯೇಸು ನಾಮ ಶಕ್ತಿಯ ನಾಮ, ಬಿಡುಗಡೆ ಕೊಡುವ ನಾಮ. ಭಜಿಸಿರಿ ಪ್ರಭುವಿನ ದಾಸರೇ ಆತನನ್ನು ಕೀರ್ತಿಸಿರಿ, ಸಂಕೀರ್ತಿಸಿರಿ, ಭಜಿಸಿರಿ. ಕೀರ್ತಿಸಿರಿ ಪ್ರಭುವನ್ನು, ಆತನ ಮಂದಿರದಲ್ಲಿರುವವರೇ, ನಮ್ಮ ದೇವಾಲಯದ ಪ್ರಾಕಾರದಲ್ಲಿಗ ಸೇವಕರೇ. ನಾವು ಕೆಲವು ಸರಿ ಏನು ಮಾಡ್ತೀವಿ, ದೇವಾಲಯಕ್ಕೆ ಹತ್ತಿರ ಇರ್ತೀವಿ, ದೇವರಿಂದ ದೂರ ಇರ್ತೀವಿ. ಅನೇಕ ಬಾರಿ ನಾವು ದೇವಾಲಯದ ಸುತ್ತಮುತ್ತ ತಿರುಗ್ತೀವಿ, ದೇವಾಲಯದ ಒಳಗಡೆ ಹೋಗುವುದಿಲ್ಲ. ಆದ್ದರಿಂದ ನಮ್ಮ ಮೊದಲ ಕಾರ್ಯ ಆ ದೇವರನ್ನು ಸ್ತುತಿಸುವಂಥದ್ದು, ಅವರ ಮಂದಿರದಲ್ಲಿ ಬರುವಂಥದ್ದು, ಬಂದು ಅವರಿಗೆ ಕರಗಳನ್ನೆತ್ತಿ ಭಜಿಸುವಂಥದ್ದು, ಸ್ತುತಿಸುವಂಥದ್ದು ಮತ್ತು ಅವರ ಆಶೀರ್ವಾದಗಳನ್ನು ನಾವು ಪಡೆಯುವಂಥದ್ದು. ನೀವು ಮಾಡಿದ ಉಪಕಾರಗಳು, ನಿನ್ನೆಯ ದಿನ ಕೊಟ್ರಿ, ಸ್ತೋತ್ರ ದೇವ. ನಾಳೆಯ ದಿನ ಕಾಪಾಡ್ತೀರಿ, ಸ್ತೋತ್ರ ದೇವ. ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಇಂದಿನವರೆಗೆ ಕಾದವರೇ ನಿಮಗೆ ಸ್ತೋತ್ರ ದೇವ. ನಾವು ಸ್ತುತಿ ಸ್ತೋತ್ರವನ್ನು ಸಲ್ಲಿಸತಕ್ಕದ್ದು. ಪ್ರಭು ಒಳ್ಳೆಯವನು, ಆತನಿಗೆ ಸ್ತುತಿ ಸ್ತೋತ್ರ, ಆತನ ನಾಮವನ್ನು ಸ್ತುತಿಸಿರಿ, ಅದು ಮನೋಹರ. ಗಾಡ್ ಈಸ್ ಗುಡ್. ದೇವರ ಸ್ವಭಾವವೇ ಪ್ರೀತಿ, ದೇವರ ಸ್ವಭಾವವೇ ಒಳಿತು, ದೇವರ ಸ್ವಭಾವವೇ ಶಾಂತಿ, ಸಮಾಧಾನ. ಅದಕ್ಕಾಗಿ ನಾವು ದೇವರಲ್ಲಿ ಬಂದಾಗ ನಮಗೆ ಶಾಂತಿ, ಸಮಾಧಾನ, ಒಳಿತು, ಆಶೀರ್ವಾದ ಇದೆಲ್ಲ ಸಿಗುತ್ತೆ. ಪ್ರಭು ಒಳ್ಳೆಯವನು, ಆತನಿಗೆ ಸ್ತುತಿ ಸ್ತೋತ್ರ, ಆತನ ನಾಮವನ್ನು ಸ್ತುತಿಸಿರಿ, ಅದು ಮನೋಹರ. ಆಯ್ದುಕೊಂಡನಾತ ಯಾಕೋಬ್ಯ ವಂಶವನು. ಗೊತ್ತು ನಮಗೆ, ಅಬ್ರಹಾಂ, ಈಸಾಕ್, ಯಾಕೋಬ್ಯ ವಂಶವನು. ಸ್ವಕೀಯ ಜನರನ್ನಾಗಿ ಇಸ್ರಾಯೇಲರನ್ನು, ಆ ಯಾಕೋಬನಿಗೆ ಇನ್ನೊಂದು ಹೆಸರು ಬಂದು ಇಸ್ರಾಯೇಲ್, ಅದರಿಂದ ಇಸ್ರಾಯೇಲ್ ಜನಾಂಗ ಅಂತೇಳಿ ಅವರು ಕರೆಯಲ್ಪಟ್ಟರು. ಗೊತ್ತೆನಗೆ ನಮ್ಮ ಪ್ರಭು ಘನವಂತನೆಂದು, ಸಕಲ ದೇವರುಗಳಿಗಿಂತಲೂ ಉನ್ನತನೆಂದು. ಯಾಕಂದರೆ ಅವರೇ ದೇವರು, ಈ ಲೋಕದಲ್ಲಿ ಬೇರೆ ದೇವರುಗಳಿಲ್ಲ. ಜೀವ ಪ್ರಾಣ ಶ್ವಾಸ ಕೊಟ್ಟ ಸೃಷ್ಟಿಸಿದ ಸೃಷ್ಟಿಕರ್ತ ದೇವರು ಅವರು. ಸರ್ವೇಶ್ವರ ಎಂಬ ನಾಮ ಉಳ್ಳಾತ ದೇವರವರು. ಮಾಡುವನು ಪ್ರಭು ತನಗಿಷ್ಟ ಬಂದುದನ್ನು ಭೂಮಿಯಾಕಾಶ ಸಮುದ್ರ ಸಾಗರದಳು. ದೇವರಿಗೆ ಎಲ್ಲ ಅಧಿಕಾರವಿದೆ, ಏನು ಮಾಡಬಹುದು, ಏಕೆಂದರೆ ಅದು ಅವರೇ ಸೃಷ್ಟಿಸಿತು. ಏಳ ಮಾಡುವನು ದಿಗಂತದಳು ಮೋಡವನು, ಹೊಳೆಯ ಮಾಡುವನು ಮಳೆಗೋಸ್ಕರ ಮಿಂಚನು, ಬೀಸ ಮಾಡುವನು ಉಗ್ರಾಣದಿಂದ ಗಾಳಿಯನು. ಇದೆಲ್ಲವೂ ದೇವರಿಗೆ ಗೊತ್ತು. ಯಾಕಂದರೆ ಈ ಶಕ್ತಿ ದೇವರ ಶಕ್ತಿ, ದೇವರ ನಿಯಂತ್ರಣದಲ್ಲಿರುವ ಶಕ್ತಿ. ಅದಕ್ಕಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಿದಾಗ ಇವುಗಳನ್ನು ನಿಯಂತ್ರಣದಲ್ಲಿರಿಸಲು ನಮಗೆ ಸಾಧ್ಯವಾಗುತ್ತೆ. ಏನು ಮಾಡಿದ? ಈಜಿಪ್ಟಿನಿಂದ ಹೇಗೆ ಹೊರತಂದ? ಕೊಂದನು ಚೊಚ್ಚಲುಗಳನ್ನು ಈಜಿಪ್ಟಿನಳು ಸಂಹಾರಕ ದೂತನ ಮೂಲಕ. ಮನುಷ್ಯರಳು ಪಶು ಪ್ರಾಣಿಗಳಳು, ಓ ಈಜಿಪ್ಟೆ, ನಿನ್ನಳು ಮಾಡಿದನು ಅದ್ಭುತ ಪವಾಡಗಳನ್ನು. ಫರೋಹನ ಮೇಣವನ ಸೇವಕರ ವಿರುದ್ಧ ಗೈದನವುಗಳನ್ನು. ಯಾಕಂದರೆ ಫರೋಹ ಹೃದಯ ಕಾಠಿಣ್ಯ ನಿಮಿತ್ತ ಇಸ್ರಾಯೇಲ್ ಜನಾಂಗರನ್ನು ಹೋಗಲು ಬಿಡ್ತಿರಲಿಲ್ಲ. ಅವರನ್ನು, ಆ ಫರೋಹನನ್ನು ದೇವರು ಹೇಗೆ ಬದಲಾಯಿಸಿದರು, ದೇವರ ಶಕ್ತಿ
ಶಕ್ತಿ ಹೇಗೆ ಅಲ್ಲಿ ಪ್ರವರ್ತಿಸಿತು ಎಂಬುದಾಗಿ ನಾವು ವಿಮೋಚನಾ ಕಾಂಡದಲ್ಲಿ ಓದ್ತೀವಿ. ಅದನ್ನೇ ಕೀರ್ತನಗಾರ ತನ್ನ ಆ ಕೀರ್ತನೆಯಲ್ಲಿ ಅಥವಾ ಸ್ತುತಿಯಲ್ಲಿ ತರ್ತಾನೆ. ಕೆಡವಿ ಬಿಟ್ಟನಾಥ ದೊಡ್ಡ ರಾಷ್ಟ್ರಗಳನ್ನು ಕೊಂದು ಹಾಕಿದನಾಥ ಬಲಿಷ್ಠ ರಾಜರನ್ನು. ದೇವರಿಗೆ ವಿರೋಧ ಹೋದವರು, ದೇವರನ್ನೇ ಮರೆತು ಬಿಟ್ಟವರು. ನೋಡಿ, ಪ್ರತಿಯೊಂದು ಅಧಿಕಾರ ಬರುವುದು ದೇವರಿಂದ. ಅವರು ಮರೆತು ಬಿಟ್ಟು ಕೊಂದು ಹಾಕಿದ್ರಂತೇಳಿ ದೇವರು ನಿಷ್ಕರುಣಿ ಏನು ಹೇಳ್ತಾರಲ್ಲ, ಹೃದಯ ಉಳ್ಳದವನಂತೇಳಿ ಅರ್ಥ ಅಲ್ಲ. ಯಾಕೆಂದ್ರೆ ಅವರು ದೇವರನ್ನು ಮರೆತು ಬಿಟ್ರು. ನಿರ್ಮೂಲ ಮಾಡಿದಂಥ ಅಮೋರಿಯರ ಸಿಹೋನ್ ರಾಜನನ್ನು, ಬಾಷಾನಿನ ಅರಸ ಓಗನನು, ಕಾನಾನಿನ ರಾಜ್ಯಗಳೆಲ್ಲವನ್ನು, ಇವರೆಲ್ಲರೂ ನಿಜವಾದ ದೇವರನ್ನು ಮರೆತು ಅನ್ಯ ದೇವರೆಡೆಗೆ ಇವರು ಹೋದರು. ತಮಗೆ ಸಿಕ್ಕ ಅಧಿಕಾರ ಅಥವಾ ತಮಗೆ ಸಿಕ್ಕ ರಾಜತನ, ಒಡೆತನ, ದೊರೆತನ ಇದನ್ನು ಅವರು ದುರ್ಬಳಕೆ ಮಾಡಿದರು ಮತ್ತು ದುರ್ವ್ಯಾಮೋಹಗಳಿಗೆ ಒಳಗಾದರು, ಭ್ರಷ್ಟಾಚಾರಕ್ಕೆ ಒಳಗಾದವರು. ಶಿಷ್ಟಾಚಾರ ಮರೆತು ಬಿಟ್ಟು ದುಷ್ಟತನವನ್ನು ಅಂಗೀಕರಿಸಿದಾಗ ಈ ರೀತಿ ನಮ್ಮ ಜೀವನದಲ್ಲೂ ಆಗುತ್ತದೆ ಎಂಬುದಾಗಿ ಕೀರ್ತನೆ ನಮಗೆ ತಿಳಿಯಪಡಿಸುತ್ತದೆ. ಕೊಟ್ಟನು ಅವನು ನಾಡನು ಇಸ್ರಾಯೇಲರಿಗೆ, ಅದು ಸ್ವಂತ ಸೊತ್ತಾಯಿತು ಆತನ ಪ್ರಜೆಗೆ. ನಿನ್ನ ನಾಮ ಪ್ರಭು ಶಾಶ್ವತ, ನಿನ್ನ ಸ್ಮರಣೆಯು ಅನವರತ. ಅದರಿಂದ ದೇವರು ಆ ವಾಗ್ದತ್ತ ನಾಡನ್ನು ತನ್ನ ಪ್ರಜೆಗೆ ಕೊಟ್ಟು ಆ ಇಸ್ರಾಯೇಲ್ ಜನಾಂಗರನ್ನು ದೇವರು ಕಾಪಾಡುತ್ತಾರೆ. ದೊರಕಿಸುವನು ಪ್ರಭು ನ್ಯಾಯವನ್ನು ತನ್ನ ಪ್ರಜೆಗೆ, ತೋರುವನು ಅನುಕಂಪವನ್ನು ತನ್ನ ಭಕ್ತಾದಿಗಳಿಗೆ. ನೋಡಿ, ದೇವರು ನ್ಯಾಯವನ್ನು ಕೊಡ್ತಾರೆ, ಈ ಅನುಕಂಪವನ್ನು ತೋರಿಸುತ್ತಾರೆ. ದೇವರೊಂದಿಗೆ ನಾವಿದ್ದಾಗ ದೇವರು ನಮ್ಮನ್ನು ರಕ್ಷಿಸುತ್ತಾರೆ, ನಮಗೆ ಜಯ ಕೊಡುತ್ತಾರೆ, ನಮ್ಮ ಸದ್ಧರ್ಮವಾಗಿರುತ್ತಾರೆ. ರಾಷ್ಟ್ರಗಳ ವಿಗ್ರಹಗಳು ಬರೀ ಬೆಳ್ಳಿ ಬಂಗಾರ. ಇವತ್ತು ನಮ್ಗೆ ಗೊತ್ತು ವಿಗ್ರಹ ಆರಾಧನೆ ಅಂದರೆ ಏನು. ದೇವರನ್ನು ಮರೆತು ಯಾವುದೇ ಒಂದು ಮೂರ್ತಿಯನ್ನು ನಾವು ಆರಾಧಿಸುವಂಥದ್ದು. ಅಂದರೆ ದೇವರ ಸ್ಥಳವನ್ನು ನಾವು ಯಾವುದೇ ವಿಗ್ರಹಗಳಿಗೆ ಕೊಡಬಾರದು. ವಿಗ್ರಹ ಅಂದರೆ ಮನುಷ್ಯನು ಗ್ರಹಿಸಿ ಮಾಡುವಂಥದ್ದು. ದೇವರು ನಮಗೆ ಜೀವ ಪ್ರಾಣ ಶ್ವಾಸ ಕೊಟ್ಟ ದೇವರು, ಸೃಷ್ಟಿಕರ್ತ ದೇವರು ಅವರಾಗಿದ್ದಾರೆ. ರಾಷ್ಟ್ರಗಳ ವಿಗ್ರಹಗಳು ಬರೀ ಬೆಳ್ಳಿ ಬಂಗಾರ, ಅವುಗಳೆಲ್ಲ ಮಾನವನ ಕೈ ಕೆಲಸಗಳು ಮಾತ್ರ. ಅನೇಕ ಬಾರಿ ಮನುಷ್ಯನ ಅಜ್ಞಾನ. ಬಾಯಿ ಇದ್ದರೂ ಅವು ಮಾತನಾಡುವುದಿಲ್ಲ, ಕಣ್ಣುಗಳಿದ್ದರೂ ಅವು ನೋಡುವುದಿಲ್ಲ. ನೋಡಿ, ಬಾಯಿ ಇದ್ದರೂ ಮಾತಾಡುವುದಿಲ್ಲ, ಕಣ್ಣುಗಳಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಅವು ಕೇಳುವುದಿಲ್ಲ, ಹಾಗೂ ಬಾಯಲ್ಲಿ ಉಸಿರೇ ಇಲ್ಲ. ಅಂದರೆ ಅರ್ಥ ಏನು? ಇವುಗಳು ನಿರರ್ಥಕ, ನಿಷ್ಕ್ರಿಯ. ಇವುಗಳಲ್ಲಿ ನೀವು ವಿಶ್ವಾಸ ಇಡುವುದಲ್ಲ, ದೇವರಿಂದ ದೂರ ಹೋಗುವುದಲ್ಲ, ಜೀವ ಪ್ರಾಣ ಶ್ವಾಸ ಕೊಟ್ಟ ದೇವರು, ಸೃಷ್ಟಿಕರ್ತ ದೇವರನ್ನು ಮರೆತು ಹೋಗುವುದಲ್ಲ. ಅವುಗಳಂತಾಗುವರು, ಅವುಗಳನ್ನು ಮಾಡುವರು. ನೋಡಿ, ಅವರು ಕೂಡ ಅವ್ರಿಗೆ ಕೇಳುವುದಿಲ್ಲ, ಉಸಿರೇ ಇಲ್ಲ, ನೋಡುವುದಿಲ್ಲ, ಮಾತನಾಡುವುದಿಲ್ಲ, ಹೃದಯ ಕಾಠಿಣ್ಯವಾಗುತ್ತೆ, ಅಂಧಕಾರ ಶಕ್ತಿಗಳಿಂದ ತುಂಬಿದವರಾಗ್ತಾರೆ. ಇಸ್ರಾಯೇಲಿನ ಗೋತ್ರವೇ ಭಜಿಸು ಪ್ರಭುವನ್ನು. ಇಸ್ರಾಯೇಲ್ ಜನಾಂಗವೇ, ದೇವರನ್ನು ನಿನ್ನನ್ನು ವಿಶ್ವಾಸಿಸಲು ಕರೆದಿದ್ದಾರೆ. ನೀನು ದೇವರನ್ನು ವಿಶ್ವಾಸಿಸು, ನೀನು ದೇವರನ್ನು ಸ್ತುತಿಸು. ಆರೋನನ ವಂಶವೇ ಭಜಿಸುವ ವಿಭುವನು. ಅಂದರೆ ಯಾಜಕರೇ, ಇಸ್ರಾಯೇಲಿನ ಜನಾಂಗದವರೇ ಭಜಿಸಿರಿ ಪ್ರಭುವನ್ನು. ಲೇವಿಯರ ಮನೆತನವೇ ಭಜಿಸು ಪ್ರಭುವನ್ನು. ಪ್ರಭುವಿನ ಭಕ್ತರೇ ಭಜಿಸಿ ಆ ವಿಭುವನು. ಜೆರುಸಲೇಮಿನಲ್ಲಿ ವಾಸಿಸುವ ಪ್ರಭು ಘನ ಹೊಂದಲಿ, ಆತನ ಕೀರ್ತಿ ಸಿಯೋನಿನಿಂದ ಹಬ್ಬಿ ಹರಡಲಿ. ನೋಡಿ, ದೇವರನ್ನು ಕೀರ್ತಿಸಿರಿ. ಏನು ನೀವು ಕಳ್ಕೊಳ್ಳುವುದಿಲ್ಲ. ವೆನ್ ಯು ಲವ್ ಗಾಡ್ ಯು ವಿಲ್ ಬಿ ಬ್ಲೆಸ್ಡ್ ಮೋರ್. ದೇವರನ್ನು ಪ್ರೀತಿಸುವಾಗ ನಾವು ಹೆಚ್ಚು ಆಶೀರ್ವಾದ ಹೊಂದುತ್ತೀವಿ. ಅದಕ್ಕಾಗಿ ಸರ್ವೇಶ್ವರ ಸೃಷ್ಟಿಕರ್ತ ದೇವರು, ಅವರ ಮಗ ರಕ್ಷಕ ಏಕರಕ್ಷಕ ಯೇಸು ಸ್ವಾಮಿ, ಅವರು ದಯಪಾಲಿಸಿದ ಪವಿತ್ರಾತ್ಮರ ಶಕ್ತಿಯಿಂದ ನಾವು ದೇವರನ್ನು ಆರಾಧಿಸುತ್ತೇವೆ. ಆದ್ದರಿಂದ ನಾವು ಉಳಿದವುಗಳಿಗೆ, ಈ ಲೌಕಿಕದೆಡೆಗೆ ನಾವು ಓಡಬಾರ್ದು. ತಕ್ಷಣ ನಿಮ್ಮ ಮನಸ್ಸಿನಲ್ಲಿರಬಹುದು, ನಮ್ಮ ಚರ್ಚ್ ಒಳಗಡೆ ಇರುವ ಪ್ರತಿಮೆಗಳು. ನೋಡಿ, ಪ್ರತಿಮೆಗೂ ವಿಗ್ರಹಕ್ಕೂ ವ್ಯತ್ಯಾಸವಿದೆ. ವಿಗ್ರಹ ಗ್ರಹಿಸಿ ಮಾಡೋದು, ಪ್ರತಿಮೆ ಪ್ರತಿರೂಪ. ಅದರಿಂದ ನಾವು ನೋಡಿ ತಿಳಿ, ಓದಿ ತಿಳಿ, ಕೇಳಿ ತಿಳಿ, ಬೈ ಸೀಯಿಂಗ್, ಬೈ ರೀಡಿಂಗ್ ಆ್ಯಂಡ್ ಬೈ ಹಿಯರಿಂಗ್ ನಾವು ತಿಳಿದುಕೊಳ್ತೀವಿ. ಆದ್ದರಿಂದ ನಾವು ಈ ಪ್ರತಿಮೆಗಳು, ಪ್ರತಿರೂಪಗಳು ಆಶೀರ್ವದಿಸಲ್ಪಟ್ಟ ನಮ್ಮ ಗ್ರಹಿಕೆಗೆ, ನಮ್ಮ ಒಂದು ಪ್ರಾರ್ಥನೆಗೆ ಸಹಾಯ ಮಾಡುವಂಥದ್ದು. ನಾವು ಆರಾಧಿಸುವುದು ನಿಜವಾದ ಏಕದೇವರನ್ನು. ಆ ನಿಜವಾದ ಏಕದೇವರನ್ನು ಹಿಂಬಾಲಿಸಿದ ಈ ಮಹಾನ್ ವ್ಯಕ್ತಿಗಳು, ತಾಯಿ ಮರಿಯಮ್ಮ ಹಾಗೂ
ಸಕಲ ಸಂತರು ಅವರ ಪ್ರತಿಮೆಗಳು ಇದ್ದುದು ನಾವು ನೋಡ್ತೀವಿ. ಅದ್ಯಾವುದು ತಪ್ಪಲ್ಲ. ಯಾಕಂದರೆ ಅದನ್ನು ನಾವು ಆರಾಧಿಸುವುದಿಲ್ಲ, ಅದಕ್ಕೆ ನಾವು ಏನು ಮಾಡಲು ಹೋಗುವುದಿಲ್ಲ. ಬದಲಾಗಿ ನಾವು ನಂಬಿಕೆಯಿಂದ ಭಿನ್ನ ಪ್ರಾರ್ಥನೆ ಕೋರಿಕೊಳ್ಳುತ್ತೀವಿ, ತಪ್ಪಿಲ್ಲ. ಆದರೆ ನಿಜವಾದ ಏಕದೇವರು ಪ್ರಭು ಯೇಸು ಕ್ರಿಸ್ತರು, ಸರ್ವೇಶ್ವರರು, ಪವಿತ್ರಾತ್ಮರನ್ನು ನಾವು ಆರಾಧಿಸಿ ಮತ್ತು ಈ ಮೂಲಕ ನಮ್ಮ ವಿಶ್ವಾಸಗಳು ಇರಬಹುದು, ನವೇನ ಪ್ರಾರ್ಥನೆಗಳು, ಧ್ಯಾನಕೂಟಗಳು, ಇವೆಲ್ಲ ನಮಗೆ ನಮ್ಮ ವಿಶ್ವಾಸದಲ್ಲಿ ನಮ್ಮನ್ನು ಬಲಗೊಳಿಸುತ್ತವೆ. ಆದ್ದರಿಂದ ನಮ್ಮ ವಿಶ್ವಾಸವನ್ನು ನಾವು ಕಳೆದುಕೊಳ್ಳುವುದು ಬೇಡ. 136ನೇ ಕೀರ್ತನೆ, ಇಲ್ಲಿ 26 ವಾಕ್ಯಗಳಿವೆ. ಇದೊಂದು ಪ್ರಭುವಿಗೆ ಸ್ತುತಿ ಮಾಲೆ. ನೋಡಿ, ಇದನ್ನು ನೀವು ಹಾಡಿನ ರೂಪದಲ್ಲಿ ಹಾಡಬಹುದು. ನಾನು ಇದರ ಟ್ಯೂನ್ ಹೇಳಿಕೊಡ್ತೀನಿ. ನಾನು ಕೂಡ ಗುರುಗಳಿಂದ ಕಲಿತಿದ್ದೆ ಇದನ್ನು. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ದೇವಾದಿ ದೇವನಿಗೆ ಧನ್ಯವಾದ, ಮಹೋನ್ನತ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಮಹತ್ ಕಾರ್ಯವೆಸಗಬಲ್ಲ ಆ ಏಕೈಕನಿಗೆ ಧನ್ಯವಾದ, ಜ್ಞಾನದಿಂದ ಜಗವನ್ನು ನಿರ್ಮಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಜಲರಾಶಿಯ ಮೇಲೆ ಭೂಮಿಯನ್ನು ಹಾಸಿದವನಿಗೆ ಧನ್ಯವಾದ, ಮಹಾಜ್ಯೋತಿರ್ಮಂಡಲವನ್ನು ಸೃಷ್ಟಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಹಗಲನ್ನಾಳಲು ಸೂರ್ಯನನ್ನು ಸೃಜಿಸಿದಾತನಿಗೆ ಧನ್ಯವಾದ, ರಾತ್ರಿಯನ್ನಾಳಲು ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಈಜಿಪ್ಟಿನ ಚೊಚ್ಚಲುಗಳನ್ನು ಸಂಹರಿಸಿದಾತನಿಗೆ ಧನ್ಯವಾದ, ಇಸ್ರಾಯೇಲರನ್ನು ಅಲ್ಲಿಂದ ಹೊರತಂದವನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಭುಜಬಲದಿಂದ ಕೈಚಾಚಿ ಅವರನ್ನು ಬಿಡಿಸಿದಾತನಿಗೆ ಧನ್ಯವಾದ, ಕೆಂಪು ಕಡಲನ್ನು ಇಬ್ಬಾಗಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಇಸ್ರಾಯೇಲರನ್ನು ಅದರ ನಡುವೆ ದಾಟಿಸಿದಾತನಿಗೆ ಧನ್ಯವಾದ, ಫರೋಹನನ್ನು ಅವನ ಸೈನ್ಯವನ್ನು ಆ ಕಡಲಲ್ಲಿ ಮುಳುಗಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ತನ್ನ ಪ್ರಜೆಯನ್ನು ಅರಣ್ಯ ಮಾರ್ಗವಾಗಿ ಕರೆತಂದವನಿಗೆ ಧನ್ಯವಾದ, ಬಲವಂತ ರಾಜರನ್ನು ಉರುಳಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಪ್ರಖ್ಯಾತ ರಾಜರನ್ನು ಸಂಹರಿಸಿದಾತನಿಗೆ ಧನ್ಯವಾದ, ಅಮೋರಿಯರ ರಾಜನಾದ ಸಿಹೋನನನ್ನು ಕೊಂದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಭಾಷಾನಿನ ಅರಸನಾದ ಓಗನನ್ನು ಸಂಹರಿಸಿದಾತನಿಗೆ ಧನ್ಯವಾದ, ಅವರ ನಾಡನ್ನು ಇಸ್ರಾಯೇಲರಿಗೆ ಕೊಟ್ಟಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಅದನ್ನು ದಾಸರಾದ ನಮಗೆ ಸೊತ್ತಾಗಿ ನೀಡಿದಾತನಿಗೆ ಧನ್ಯವಾದ, ಹೀನ ಸ್ಥಿತಿಯಲ್ಲಿದ್ದ ನಮ್ಮನ್ನು ಜ್ಞಾಪಿಸಿಕೊಂಡಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಶತ್ರು ಹಗೆಗಳಿಂದ ನಮ್ಮನ್ನು ಬಿಡಿಸಿದಾತನಿಗೆ ಧನ್ಯವಾದ, ಸಕಲ ಜೀವಿಗಳಿಗೆ ಆಹಾರ ನೀಡುವಾತನಿಗೆ
ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಪರಲೋಕದಲ್ಲಿರುವ ದೇವನಿಗೆ ಧನ್ಯವಾದ, ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಆದ್ಮೇಲೆ ಇದನ್ನು ನೀವು ಪ್ರಾರ್ಥನೆ ಮಾಡುವಾಗ, ಮನೆಯಲ್ಲಿ ಜಪ ಹೇಳುವಾಗ ಹಾಡ್ಬೋದು. ಅದಕ್ಕಾಗಿ ನಾನು ನನಗೆ ತುಂಬ ಹಿಡಿಸಿದ ಈ ಟ್ಯೂನ್ ಹೇಳಿಕೊಟ್ಟೆ, ನಿಮಗೆ ಹೇಳಿಕೊಟ್ಟೆ. ಯಾಕಂದರೆ ಈ ಕೀರ್ತನೆಗಳನ್ನು ಹಾಡಿನ ರೂಪದಲ್ಲಿ ಹಾಡಬಹುದು ನಾವು. ಇದು ಪ್ರಭುವಿಗೆ ಸ್ತುತಿ ಮಾಲೆ. ನಾ ಹೇಳಿದೆ ಒಂದೊಂದೇ ವಾಕ್ಯ. ಯಾಕೆ ಧನ್ಯವಾದ? ಆತ ಮಾಡಿದ ಉಪಕಾರಗಳಿಗಾಗಿ, ಜಗವನ್ನು ನಿರ್ಮಿಸಿದ್ದಕ್ಕಾಗಿ, ಜಲರಾಶಿ ಭೂಮಿಯನ್ನು ನಿರ್ಮಿಸಿದ್ದಕ್ಕಾಗಿ, ಆತ ಹಗಲನ್ನು ಆಳಲು ಸೂರ್ಯನನ್ನು, ರಾತ್ರಿಯನ್ನು ಆಳಲು ಚಂದ್ರನನ್ನು ಕೊಟ್ಟದಕ್ಕಾಗಿ, ಈಜಿಪ್ಟಿನ ಜನತೆಯನ್ನು ಕಾಪಾಡಿದ್ದಕ್ಕಾಗಿ, ತನ್ನ ಭುಜಬಲದಿಂದ ಸೈನ್ಯವನ್ನು ಸೋಲಿಸಿದ್ದಕ್ಕಾಗಿ, ಕೆಂಪು ಕಡಲನ್ನು ಇಬ್ಬಾಗವಾಗಿಸಿದ್ದಕ್ಕಾಗಿ, ಇಸ್ರಾಯೇಲರನ್ನು ಕಾಲು ನೆನೆಯದಂತೆ ದಾಟಿಸಿದ್ದಕ್ಕಾಗಿ, ಫರೋ ಅರಸನ ಸೈನ್ಯವನ್ನು ಮುಳುಗಿಸಿದ್ದಕ್ಕಾಗಿ, ಪ್ರಜೆಯನ್ನು ಅರಣ್ಯ ಮಾರ್ಗವಾಗಿ ಸುರಕ್ಷಿತವಾಗಿ ತಂದುದಕ್ಕಾಗಿ, ಹಾಗೂ ಪ್ರಖ್ಯಾತ ರಾಜರನ್ನು ಸಂಹರಿಸಿ, ಅಮೋರಿಯದ ರಾಜರನ್ನು, ಬಾಷಾನಿನ ರಾಜನನ್ನು ಸಂಹರಿಸಿ ಇಸ್ರಾಯೇಲರಿಗೆ ತನ್ನ ನಾಡನ್ನು ಕೊಟ್ಟದಕ್ಕಾಗಿ, ಹೀನ ಸ್ಥಿತಿಯಲ್ಲಿದ್ದ ಇಸ್ರಾಯೇಲರನ್ನು ನೆನಪಿಸಿ ಆಶೀರ್ವದಿಸಿದ್ದಕ್ಕಾಗಿ, ಮತ್ತು ಶತ್ರುಗಳ ಹಾಗೆಗಳಿಂದ ರಕ್ಷಿಸಿದ್ದಕ್ಕಾಗಿ, ಬಿಡಿಸಿದ್ದಕ್ಕಾಗಿ, ಸಕಲ ಜೀವಿಗಳಿಗೆ ಆಹಾರ ನೀಡುವುದಕ್ಕಾಗಿ, ಮತ್ತು ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮಗೆ ಸ್ತೋತ್ರವಾಗಲಿ ಅಂತ ಹೇಳ್ತೀವಿ. ನನ್ನ ಆತ್ಮೀಯರೇ, ಈ ಕೀರ್ತನೆ ನಮಗೆ ಆಶೀರ್ವಾದವಾಗಲಿ. ನಮ್ಮ ಒಳಗಡೆ ಇರುವ ಯಾತನೆಗಳನ್ನು ತೊಡೆದು ದೇವರೊಂದಿಗೆ ಜೀವಿಸುವುದು ನಮಗೆ ಶಕ್ತಿ ನೀಡಲಿ. ಕೀರ್ತನೆ 137 ವಾಕ್ಯಗಳು 1-9. ಇದು ಬಬಿಲೋನ್ನಲ್ಲಿ ಬಂದಿಗಳ ಪ್ರಲಾಪ. ಬಬಿಲೋನಿನ, ನಾವು ಇದನ್ನು ಬಹಳ ಸುಂದರವಾಗಿ ಹಾಡ್ತೀವಿ ಆಂಗ್ಲ ಭಾಷೆಯಲ್ಲಿ, ಬೈ ದ ರಿವರ್ಸ್ ಆಫ್ ಬ್ಯಾಬಿಲೋನ್. ನಾವು ಅಲ್ಲಿ ಕೂತ್ಕೊಂಡು ಅಳ್ತಾ ಇದ್ದೀವಿ. ಅಂದರೆ ಆ ಒಂದು ಅರ್ಥನಾದದ ಕೀರ್ತನೆ ಅನ್ಬಹುದು, ಬಂದಿಗಳ ಪ್ರಲಾಪ ಇರಬಹುದು. ಬಬಿಲೋನಿನ ನದಿಗಳ ತೀರದಲ್ಲಿ ಕುಳಿತು ಅತ್ತು ಪ್ರಲಾಪಿಸಿದೆವು ಸಿಯೋನನ್ನು ನೆನೆದು, ಆ ನಾಡಿನಲ್ಲಿ ಕಿನ್ನರಿಗಳನ್ನೇ ತೂಗು ಹಾಕಿದೆವು, ನೀರ ವಂಜಿ ಮರಗಳಿಗೆ ಅವನ್ನು ನೇತು ಹಾಕಿದೆವು. ಸೆರೆ ಹಿಡಿದು ಬಂಧಿಸಿದ ಜನ ಈ ಪರಿ ಪೀಡಿಸಿದ ರೆಮ್ಮನು, ಹಾಡಿ ನಮ್ಮ ವಿನೋದಕ್ಕಾಗಿ ಸಿಯೋನಿನ ಗೀತೆಗಳೊಂದನ್ನು, ಪ್ರಭು ಗೀತೆಗಳ ನಾವು ಗಾನ ಮಾಡುವುದೆಂತು, ಅನ್ಯ ನಾಡಿನಳು ಅವುಗಳನ್ನು ಹಾಡುವುದೆಂತು. ಜೆರುಸಲೇಮ್, ನಾನು ನಿನ್ನ ಮರೆತಲ್ಲಿ ನನ್ನ ಬಲ ಹಸ್ತ ಬತ್ತಿ ಹೋಗಿ ಬಿಡಲಿ. ಜೆರುಸಲೇಮನ್ನು ನಾ ಸ್ಮರಣೆ ಮಾಡದಿದ್ದಲ್ಲಿ, ನನಗಾಗದಿದ್ದಲ್ಲಿ ಸೇದಿ ಹೋಗಲಿ ನಾಲಿಗೆ ನನ್ನ ಬಾಯಲಿ. ನೆನೆಸಿಕೋ ಪ್ರಭು, ಜೆರುಸಲೇಮಿನ ನಾಶನ ದಿನ ಅವರಾಡಿದ್ದನು. ಕೆಡವಿ ನೆಲಕ್ಕೆ ಬುಡ ಸಹಿತ ಕೆಡವಿ ಎಂದ ಅಧಮ ಎದೋಮ್ಯರನು, ಬಬಿಲೋನ್ ನಗರವೇ ಕೇಳು, ಅಳಿವು ಕಾದಿದೆ ನಿನಗೆ. ಭಲೇ ನೀನೆಮಗೆ ಮಾಡಿದ್ದಕ್ಕೆ ಮುಯಿ ತೀರಿಸುವವಗೆ, ನಿನ್ನ ಮಕ್ಕಳನೆತ್ತಿ ಬಂಡೆಗಪ್ಪಳಿಸುವವನಿಗೆ. ನೋಡಿ, ಇದೊಂದು ಪ್ರಲಾಪ. ಯಾವಾಗ ನಾವು ಪ್ರಲಾಪ ಮಾಡ್ತೀವಿ? ಪ್ರಲಾಪ ಅಂದರೆ ಅಳುವುದು, ಲೆಮೆಂಟಿಂಗ್ ಅಂತೀವಿ ನಾವು, ಲೆಮೆಂಟೇಷನ್. ಇಲ್ಲಿ ನಮ್ಮ ಕುಟುಂಬದಲ್ಲಿ ಯಾರಾದರೂ ನಮಗೆ ಗೊತ್ತಿದ್ದವರು ಅಸ್ತಂಗತರಾದಾಗ, ತೀರಿ ಹೋದಾಗ, ಅಥವಾ ನಮಗೆ ಕೆಲವು ಸರಿ ನಮ್ಮ ಬಹಳ ಬೇಕಾದವರೇ ಜೀವನದಲ್ಲಿ ಮೋಸ ಮಾಡಿದಾಗ, ಪಾರ್ಟ್ನರ್ಶಿಪ್ಪಲ್ಲಿ ಅಥವಾ ಕುಟುಂಬ ಜೀವನದಲ್ಲಿ ಪತಿ ಪತ್ನಿಯ ಮಧ್ಯೆ ಅವರಿಗೆ ಮೋಸ ಮಾಡಿದಾಗ ನಾವು ಹೇಳ್ತೀವಿ, ಅವರು ನನಗೆ ಧೋಖಾ ನೀಡಿದ್ರು ಅಂತೀವಿ. ಧೋಖಾ ಅಂದರೆ ನನಗೆ ಅವರು ಒಂದು ಶಾಕ್ ಕೊಟ್ಟರು. ಅಂದರೆ ಇಲ್ಲಿ ಕೂಡ ಆ ಬಬಿಲೋನಿನ ದಿನಗಳ ಕುರಿತು, ಜೆರುಸಲೇಮಿನ ವೈಭವದ ದಿನಗಳ ಕುರಿತು ಇವತ್ತು ನೆನೆಸಿ ಪ್ರಲಾಪಿಸುತ್ತಾರೆ. ಅನೇಕ ಬಾರಿ ನಾವು ಕೂಡ ದೇವರ ವಾಕ್ಯ ಓದಿದಾಗ ಪ್ರಲಾಪಿಸುತ್ತೀವಿ. ನಮ್ಮ ಒಳಗಡೆ ಒಂದು ಪರಿವರ್ತನೆ ಬರುತ್ತೆ, ನಮ್ಮ ಒಳಗಡೆ ಒಂದು ಬದಲಾವಣೆ ಬರುತ್ತೆ. ಬಬಿಲೋನಿನ ನದಿಗಳ ತೀರದಲ್ಲಿ ಕುಳಿತು ಅತ್ತು ಪ್ರಲಾಪಿಸಿದೆವು ಸಿಯೋನನ್ನು ನೆನೆದು.
ಸಿಯೋನ್ ಅಂದರೆ ನಮಗೆ ಸಿಕ್ಕ ಆಶೀರ್ವಾದ, ಮೌಂಟನ್ ಆಫ್ ದ ಲಾರ್ಡ್ ಅಂತೀವಿ. ದೇವರು ಕೊಟ್ಟ ಆ ಎಲ್ಲ ಆಶೀರ್ವಾದಗಳು. ಆ ನಾಡಿನಲ್ಲಿ ಕಿನ್ನರಿಗಳನ್ನೇ ತೂಗು ಹಾಕಿದೆವು, ನೀರವಂಜಿ ಮರಗಳಿಗೆ ಅವನ್ನು ನೇತು ಹಾಕಿದೆವು. ಅಂದರೆ ನಾವು ದೇವರಿಗೆ ಸ್ತುತಿ ಸ್ತೋತ್ರ ವಂದನೆಗಳನ್ನು ಹಾಡ್ತಿದ್ವಿ, ಅದೆಲ್ಲ ನಿಂತು ಹೋಯಿತು. ಸೆರೆ ಹಿಡಿದು ಬಂಧಿಸಿದ ಜನ ಈ ಪರಿ ಪೀಡಿಸಿದರೆಮ್ಮನು. ಅಂದರೆ ಬಬಿಲೋನಿಗೆ ಸೆರೆಯಾಳಾಗಿ ನೆಬೂಕದ್ನೆಚ್ಚರನಿಗೆ ಸೆನ್ನಾಕೆರಿಬೊಂದಿಗೆ ಇವರು ಹೋಗಿದ್ರು. ಅಲ್ಲಿ ಆದ ಅನುಭವಗಳು, ಹಾಡಿ ನಮ್ಮ ವಿನೋದಕ್ಕಾಗಿ ಸಿಯೋನಿನ ಗೈತೆಗಳೊಂದನು. ಸೆರೆ ಹಿಡಿದ ಬಂಧಿಸಿದ ಈ ಜನ ಈ ಪರಿ ಪೀಡಿಸಿದರು. ಜನ ಹೇಗೆ ಪೀಡಿಸಿದರು? ಹಾಡಿ ನಮ್ಮ ವಿನೋದಕ್ಕಾಗಿ. ಈಗ ಇವರು ಕಷ್ಟದಲ್ಲಿದ್ದಾರೆ, ಇವರು ಹೇಳ್ತಾ ಇದ್ದಾರೆ ನೀವು ಹಾಡಿ ನಮ್ಮ ವಿನೋದಕ್ಕಾಗಿ. ನಾವು ಹಾಡುವುದು ವಿನೋದಕ್ಕಾಗಿ ಅಲ್ಲ, ನಾವು ಸ್ತುತಿಸುವುದು ಆರ್ಕೆಸ್ಟ್ರಾ ಅಲ್ಲ. ನಾವು ಹಾಡುವುದು ದೇವರ ಮಹಿಮೆಗಾಗಿ, ನಾವು ಸ್ತುತಿಸುವುದು ದೇವರ ಮಹಿಮೆಗಾಗಿ. ಅದಕ್ಕೆ ಹೇಳ್ತೀವಿ ಆಲ್ ಗ್ಲೋರಿ ಆ್ಯಂಡ್ ಹಾನರ್ ಬಿಲಾಂಗ್ಸ್ ಟು ಗಾಡ್. ದೇವರಿಗೆ ಸೇರಿದ್ದಾಗಿದೆ. ಆದ್ದರಿಂದ ಪ್ರಭು ಗೀತೆಗಳ ನಾವು ಗಾನ ಮಾಡುವುದೆಂತು? ಹೌ ಕ್ಯಾನ್ ವಿ ಸಿಂಗ್? ಅನ್ಯ ನಾಡಿನೋಳು ಅವುಗಳನ್ನು ಹಾಡುವುದೆಂತು? ನಮ್ಮ ಪ್ರಭುವಿನ ಗೀತೆಗಳನ್ನು ಸೆರೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಅವರು ಹೇಳ್ತಾರೆ ನಮ್ಮ ವಿನೋದಕ್ಕಾಗಿ ಹಾಡಿ. ದೇವರ ಹಾಡುಗಳು ವಿನೋದಕ್ಕಾಗಿ ಹಾಡುವುದಲ್ಲ, ಅದು ನಿಜವಾಗಿ ಹೃದಯಾಂತರಾಳದಿಂದ ನಾವು ಹಾಡುವುದು, ನಾವು ಸ್ತುತಿಸುವುದು. ಅದರಿಂದ ಹೌ ಕ್ಯಾನ್ ವಿ ಸಿಂಗ್ ಎ ಸಾಂಗ್ ಟು ದ ಲಾರ್ಡ್ ಇನ್ ಎಲೀನ್ ಲ್ಯಾಂಡ್ ಆರ್ ಫಾರಿನ್ ಲ್ಯಾಂಡ್? ನೋಡಿ, ಅದನ್ನೇ ಈ ಹಾಡು ನೀವು ನೋಡಿ ಯೂಟ್ಯೂಬಲ್ಲಿ ಸಿಕ್ಕಿದ್ರೆ ನೋಡಿ, ಅಥವಾ ಇದನ್ನು ಬಹಳ ಸುಂದರವಾಗಿ ಆಂಗ್ಲ ಭಾಷೆಯಲ್ಲಿ ಹಾಡಿದ್ದಾರೆ. ನಾವಲ್ಲಿ ಕುಳಿತುಕೊಂಡ್ವಿ, ನಾವು ಅಳುತ್ತಿದ್ವಿ, ಹೇಗೆ ನಾವು ಹಾಡಲಿ ಈ ಒಂದು ಅನ್ಯ ನಾಡಲ್ಲಿ ದೇವರಿಗೆ ಸ್ತುತಿಯನ್ನು? ನಮಗೆ ದೇವಾಲಯವಿಲ್ಲ, ಜೆರುಸಲೇಮ್ ಇಲ್ಲ, ಏನೂ ಇಲ್ಲ, ಹೇಗೆ ನಾವು ಹಾಡಲಿ? ಪ್ರಲಾಪಿಸುವ ಜೆರುಸಲೇಮ್, ನಾನು ನಿನ್ನ ಮರೆತಲ್ಲಿ ನನ್ನ ಬಲಹಸ್ತ ಬತ್ತಿ ಹೋಗಿ ಬಿಡಲಿ. ಈಗ ನಾವು ಸೆರೆಯಲ್ಲಿದ್ದೀವಿ ಸರಿ, ನಾನು ನಿಮ್ಮನ್ನು ಮರೆಯಬಾರ್ದು. ಜೆರುಸಲೇಮನ್ನು ನಾನು ಸ್ಮರಣೆ ಮಾಡದಿದ್ದಲ್ಲಿ ಆ ಸ್ಮರಣೆ ಸರ್ವೋತ್ತಮ ನಲಿವು. ಅಂದರೆ ಜೆರುಸಲೇಮನ್ನು ಸ್ಮರಿಸುವುದು, ಆ ದೇವಾಲಯವನ್ನು ಸ್ಮರಿಸುವುದು, ಇವತ್ತು ದೇವರನ್ನು ಸ್ಮರಿಸುವುದು ನಮಗೆ ನಿಜವಾದ ನಲಿವು, ಆಶೀರ್ವಾದ. ನನಗಾಗದಿದ್ದಲ್ಲಿ ಸೇದಿ ಹೋಗಲಿ ನಾಲಿಗೆ ನನ್ನ ಬಾಯಲಿ. ನೋಡಿ, ಜೆರುಸಲೇಮನ್ನು ನಾನು ಸ್ಮರಣೆ ಮಾಡದಿದ್ದಲ್ಲಿ ಆ ಸ್ಮರಣೆ ಸರ್ವೋತ್ತಮ ನಲಿವು ನನಗಾಗದಿದ್ದಲ್ಲಿ ಸೇದಿ ಹೋಗಲಿ ನಾಲಿಗೆ ನನ್ನ ಬಾಯಲಿ. ನೋಡಿ ಎಂತ ಮಾತು ಹೇಳ್ತಾರೆ ಅಂದರೆ, ದೇವರಿಗೆ ಕೊಡುವ ಮಹಿಮೆ, ಆ ಆಲಯದ ಮಹಿಮೆ ನಾವು ನೆನಪಿಸಿಕೊಳ್ಳಲೇಬೇಕು. ನೆನಪಿಸಿಕೊಂಡು ದೇವರಿಗೆ ನಾವು ಸ್ತುತಿಸಲೇಬೇಕು. ನಮ್ಮ ನಾಲಿಗೆ ಸುಮ್ಮನಿರಬಾರದು, ಅದು ಸ್ತುತಿಯ ನಾಲಿಗೆ ಆಗಬೇಕು. ನೆನೆಸಿಕೋ, ಪ್ರಭು ಜೆರುಸಲೇಮಿನ ನಾಶನ ದಿನ ಅವರಾಡಿದ್ದನು. ಅವರು ಕೆಲವು ಸರಿ ದೇವರು ಇದೆಲ್ಲವನ್ನು ನಮಗೆ ಆಗಲು ಬಿಡ್ತಾರೆ, ಅಲೌಸ್. ಕೆಲವು ಸರಿ ನಾವು ಕೇಳೋದು ವೈ ಗಾಡ್ ಅಲೌಸ್ ದೀಸ್ ಥಿಂಗ್ಸ್ ಅಂತ ಕೇಳ್ತೀವಿ. ದೇವರು ನಮ್ಮ ಒಳಿತಿಗಾಗಿ ಕೆಲವು ವಿಷಯಗಳು, ನಾವು ಪ್ರಾಮಾಣಿಕರಾಗಿದ್ದರೂ ಇದನ್ನು ನಮಗೆ ಒಂದು ನಮ್ಮನ್ನು ಪರಿಷ್ಕೃತಗೊಳಿಸಲು ಅಥವಾ ಶುದ್ಧೀಕರಿಸಲು ದೇವರು ಇವುಗಳನ್ನು ಉಪಯೋಗಿಸುತ್ತಾರೆ. ಕೆಡವಿ ನೆಲಕ್ಕೆ ಬಂಡೆ ಸಹಿತ ಕೆಡವಿ ಎಂದ ಅಧಮ ಎದೋಮ್ಯರನ್ನು, ಬಬಿಲೋನ್ ನಗರವೇ ಕೇಳು ಅಳಿವು ಕಾದಿದೆ ನಿನಗೆ. ನೀನು ಯೋಚನೆ ಮಾಡ್ಬೋದು, ಇವತ್ತು ನನಗೆ ಅಳಿವಿಲ್ಲ, ಅಳಿವು ಕಾದಿದೆ ನಿನಗೆ. ಬಲೆ ನೀ ನಮಗೆ ಮಾಡಿದ್ದಕ್ಕೆ ಮುಯಿ ತೀರಿಸುವವಗೆ, ನಿನ್ನ ಮಕ್ಕಳ ನೆತ್ತಿ ಬಂಡೆಗಪ್ಪಳಿಸುವವನಿಗೆ. ನೋಡಿ, ದೇವರು ಏನು ಮಾಡ್ತಾರೆ, ನಿನ್ನ ಅದಕ್ಕಾಗಿ ನಮ್ಗೆ ಗೊತ್ತು, ಈ ಬಾಬಿಲೋನ್ ನಗರಗಳು, ಈ ಇಸ್ರಾಯೇಲ್, ಈಜಿಪ್ಟ್ಗಳು, ಇಸ್ರಾಯೇಲನ್ನು ದೇವರು ಕಾಪಾಡಿದ್ರು, ಈಜಿಪ್ಟ್ ಏನಾಗ್ತಾ ಇದೆ, ಇದೆಲ್ಲ ಐತಿಹಾಸಿಕ ಘಟನೆಗಳು. ಆತ್ಮೀಯರೇ, ಇವತ್ತು ನಾವು ಕೂಡ ನಮ್ಮ ಜೀವನದಲ್ಲಿ ಪ್ರಭುವನ್ನು ಹೊಂದಿಕೊಂಡು ಬಾಳೋಣ. ಕೀರ್ತನೆ 134, 35, 36, 37 4 ಕೀರ್ತನೆಗಳನ್ನು ನಾವು ಧ್ಯಾನಿಸಿದೆವು. ಸರ್ವಶಕ್ತನ ಸ್ತುತಿಗಾನ, ಪ್ರಭುವಿಗೆ ಸ್ತುತಿ ಮಾಲೆ ಹಾಡಿದೆವು. ಹಾಗೂ ಬಾಬಿಲೋನು ಬಂದಿಗಳ ಪ್ರಲಾಪ ಮತ್ತು ಹಗಲಿರುಳು ಪ್ರಭುವನ್ನು ನಾವು ಭಜಿಸಬೇಕು. ಅದರಿಂದ ಆತ್ಮೀಯ ಸಹೋದರ ಸಹೋದರಿಯ, ಇವತ್ತು ನಾವು ಪ್ರಭುವನ್ನು ಸ್ತುತಿಸೋಣ. ಪ್ರಭುವಿನಲ್ಲಿ ಪಿತಾಸುತ ಆತ್ಮರಲ್ಲಿ, ಪವಿತ್ರಾತ್ಮರಲ್ಲಿ ನಮ್ಮ ಬಾಳನ್ನು ಬೆಳಗಿಸೋಣ. ಆಳವಾಗಿ ಕಟ್ಟೋಣ ದೇವರ ವಾಕ್ಯ ಇದರ ಆಧಾರದ ಮೇಲೆ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ದೇವ ಜನರಿಗಾಗಿ ನಾನು ಪ್ರಾರ್ಥಿಸ್ತೀನಿ. ಈ ದೇವ ಜನರ ಮೇಲೆ ನಿಮ್ಮ ಕೃಪೆ, ಕರುಣೆ, ದಯೆ, ಪ್ರಭೆ, ಪ್ರೀತಿ ಇಳಿದು ಬರಲಿ.
ಇದಕ್ಕಿರುವ ಅಡ್ಡಿ ಅಡಚಣೆಗಳು ನಿವಾರಣೆ ಆಗಲಿ. ದೇವರ ಕರುಣೆ, ದೇವರ ಕೃಪೆ, ದೇವರ ದಯೆ ಆಶೀರ್ವಾದವಾಗಿ ಮಾರ್ಪಡಲಿ. ನಮಗಿರುವ ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು, ಅದಕ್ಕಿರುವ ಅಡ್ಡಿ ಅಡಚಣೆಗಳು ನಿಷ್ಕ್ರಿಯವಾಗಿ ಹೋಗಲಿ. ದೇವರ ಕರುಣೆಯ ಹಸ್ತ, ಕೃಪೆಯ ಹಸ್ತ, ಪ್ರೀತಿಯ ಹಸ್ತ ನಮಗೆ ಲಭ್ಯವಾಗಲಿ. ತಾಯಿ ಮರಿಯಮ್ಮನವರೇ, ನಮಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸಿ. ಈ ಕೀರ್ತನೆಗಳ ಆಶೀರ್ವಾದದ ಮೂಲಕ ನಿಮ್ಮ ಒಳಗಡೆ ಇರುವ ಎಲ್ಲ ರೋಗ ರುಜಿನಗಳು, ಬಾಧೆಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಟಚ್ them, Lord. Anoint them, heal them, Lord. ಯೇಸು ನಾಮದಲ್ಲಿ ನಿಮಗೆ ಜಯ, ಯೇಸು ವಾಕ್ಯದಲ್ಲಿ ಸ್ವಸ್ಥತೆ, ಯೇಸು ರಕ್ತದಲ್ಲಿ ಸಂರಕ್ಷಣೆ ಘೋಷಿಸಿ ಪ್ರಾರ್ಥಿಸುತ್ತೇನೆ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸುವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಆಮೇಲೆ ಸಾಧ್ಯವಾದಷ್ಟು ಜನರಿಗೆ ಈ ಸಂದೇಶವನ್ನು ಮುಂದೆ ಮಾಡಿ. ದಿವ್ಯವಾಣಿ